ಶಿರಾಡಿ ಘಾಟ್ನಲ್ಲಿ ಸಂಚಾರ ನಿರ್ಬಂಧ ಹೇರಿದ ಹಿನ್ನೆಲೆಯಲ್ಲಿ ಘನ ವಾಹನಗಳು ಗುಂಡ್ಯ ಚೆಕ್ಪೋಸ್ಟ್ ಬಳಿ ಸಾಲಾಗಿ ನಿಂತಿವೆ. ಶಿರಾಡಿ ಘಾಟ್ನಲ್ಲಿ ರಸ್ತೆ ದುರಸ್ತಿ ನೆಪವನ್ನು ಒಡ್ಡಿ 2 ಜಿಲ್ಲಾಡಳಿತಗಳು ನಿರ್ಬಂಧವನ್ನು ಹೇರಿದ್ದು 6 ಚಕ್ರಗಳಿಗಿಂತ ಹೆಚ್ಚಿನ ಚಕ್ರದ ವಾಹನಗಳು ಸಂಚರಿಸುವಂತಿಲ್ಲ ಎನ್ನುವಂಥ ನಿಯಮವನ್ನು ಹಾಗೂ ಈ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು. ಆದರೆ ಇದನ್ನು ಅರಿಯದಂಥ ಅನೇಕ ವಾಹನಗಳು ಲಾರಿ ಚಾಲಕರು ಬಂದು ಗುಂಡ್ಯ ಚೆಕ್ಪೋಸ್ಟ್ ಬಳಿ ನಿಂತಿದ್ದಾರೆ. ಸಾಲಾಗಿ ವಾಹನಗಳು ನಿಂತಿವೆ. ಸುಮಾರು 150ಕ್ಕೂ ಅಧಿಕ ಲಾರಿಗಳು ನಿಂತಿದ್ದಾವೆ. ಆದರೆ ಅಲ್ಲಿರುವಂತಹ ಚಾಲಕರಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಕಂಗಾಲಾಗಿದ್ದಾರೆ. ಅಲ್ಲಿ ATM ಇಲ್ಲ, ಸರಿಯಾದ ಊಟ ಉಪಹಾರದ ವ್ಯವಸ್ಥೆ ಇಲ್ಲ. ಈ ಕಾರಣದಿಂದ ಚಾಲಕರೆಲ್ಲರೂ ಒಟ್ಟಾಗಿ ಸೇರಿ ಒಂದಷ್ಟು ಮನವಿಯನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಸ್ಥಳಕ್ಕೆ ತಹಶೀಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಆದರೆ ಚಾಲಕರ ಗೋಳು ಕೇಳೋರಿಲ್ಲ ಅಂತಾಗಿದೆ. ನಾನು ಕೆ ಮೊಹಮ್ಮದ್ ಉಪ್ಪಿನಾಡಿ ಅಂತೇಳಿ ಸಿಂಗಲ್ ಓನರ್ ಗಾಡಿ ನಮ್ಮದು, ಗೊತ್ತಾಯ್ತಲ್ಲ. ನಾವು 1 ತಿಂಗಳಿಂದ ಏನಿಲ್ಲ ಅಂತ ರೋಡ್ ಏನಿಲ್ಲ ಅಂತೇಳಿ ನಾವು ಮನೆಯಲ್ಲೇ ಇದ್ದೆವು. ಮೊನ್ನೆ 16ನೇ ತಾರೀಕು ಇದು ಘಾಟಿ ಓಪನ್ ಆಯ್ತು ಅಂತೇಳಿ ನಾವು ಗಾಡಿ ಲೋಡ್ ಮಾಡಿದೆವು. ಲೋಡ್ ಮಾಡಿ ಬರುವಾಗ ಇಲ್ಲಿ ನಾವು ಬಂದು ಎಲ್ಲೆಲ್ಲ ಮಾಡಿ ಯಾವ ರೂಟಲ್ಲಿ ಹೋದೆವು. ನಾವು ಎಲ್ಲಿ ಶಿರಾಡಿ ಬಿಡಲ್ಲ ಅಂತೇಳಿ ಚಾರ್ಮಾಡಿ ಮೇಲೆ ಹೋದೆವು, ಅಲ್ಲಿ ಆಗಲ್ಲ ಅಂತ ಹೇಳಿದ್ರು. ಹುಳಿಕಲ್ ಮೇಲೆ ಹೋದೆವು, ಅಲ್ಲೂ ಆಗಲ್ಲ ಅಂತ ಹೇಳಿದ್ರು. ನಾವು ಕಾರಲ್ಲೇ ತಿರುಗ್ತಾ ಇದ್ದೆವು, ಹೇಗೆ ಗೊತ್ತಾ, ನೋಡ್ತಾ ಇದ್ದೆವು ರೂಟ್ ಎಲ್ಲಿ ಹೋಗ್ತಾ ಅಂತೇಳಿ. ಮತ್ತು ಇದು ಶೃಂಗೇರಿ ಮೇಲೆ ಬಂದೆವು, ಅಲ್ಲಿಯೂ ಆಗಲ್ಲ. ಚಾರ್ಮಾಡಿ ಮೇಲೆ ಬಂದು ಅದು ಆಗಲ್ಲ. ಮಡಿಕೇರಿ ಮೇಲೆ ಅಲ್ಲಿಯೂ ಆಗಲ್ಲ. ಎಲ್ಲಿ ರೂಟ್ ಇಲ್ಲ. ನಮಗೆ ಹೇಳ್ತಾರೆ ನೀವು ಇಲ್ಲಿ ಹುಬ್ಳಿಯಾಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಡಿಪಾರ್ಟ್ಮೆಂಟ್ ಅವರು. ಹುಬ್ಳಿಯಾಗಿ ಹೋಗಿ ನಾವು ಮೈಸೂರು ಬರಬೇಕಾದ್ರೆ ಹುಬ್ಳಿಯಿಂದ ಎಷ್ಟು ಕಿಲೋಮೀಟ್ರ್ ಆಗ್ತದೆ ಅಂತ ಲೆಕ್ಕ ಆಗಲಿ, ಗೊತ್ತಾಯ್ತಲ್ಲ. ಆಮೇಲೆ ನಾವು ಇಲ್ಲಿ ಬರುವಾಗ ಎಲ್ಲ ಗಾಡಿ ಬಿಡ್ತಾರೆ ಅಂತೇಳಿ 16ನೇ ತಾರೀಕು ಇಲ್ಲಿ ಬಂದೆವು. ಬಂದು 2-3-4 ದಿನ ಆಯಿತು. ಇಲ್ಲಿ ಬಂದು ನಿಂತೆವು, ಏನಿಲ್ಲ, ಸಮಸ್ಯೆ ಇಲ್ಲ. ಅವತ್ತು ಇವತ್ತುವರೆಗೆ ನಿಂತು, ಇವತ್ತು ಬೆಳಿಗ್ಗೆ ತಹಸೀಲ್ದಾರ್ ಬಂದರು ಮತ್ತು SI ಬಂದರು. ಎಲ್ಲ ಹೇಳಿದ್ರೆ ಗಾಡಿ ಯಾವ ಕಾರಣಕ್ಕೂ ಬಿಡೋಕ್ಕೆ ಆಗಲ್ಲ, ಅಲ್ಲಿ ಸಮಸ್ಯೆ ಇದೆ. ಅಲ್ಲಿ ಸಮಸ್ಯೆ ನಾನು 16ನೇ ತಾರೀಕು ಬೆಳಿಗ್ಗೆ ದೋಣಿಕಲ್ಲಲ್ಲಿ ನೋಡಿದ್ದೇನೆ, ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿದೆ. ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರೆ ಹೋಗ್ಬೋದು ಅಂತೇಳಿ. DC ಪರ್ಮಿಷನ್ ಕೊಟ್ರಂತೆ 6 ವೀಲ್ ಹೋಗಿ ಅಂತೇಳಿ. ನಾವು ಅಲ್ಲೇ ಬಾಕಿ ಅದು, ಗೊತ್ತಾಯ್ತಲ್ಲ. ಆಮೇಲೆ ನಾವು ಇಂಜಿನಿಯರ್ ಎಲ್ಲ ಅಲ್ಲಿ ಇದ್ರು, ಇಂಜಿನಿಯರ್ ಹೋಗ್ಬೋದು ಅಂತ ಓಕೆ ಅಂತ ಹೇಳಿದ್ದಾರೆ, ಏನಿಲ್ಲ ಅಂತೇಳಿ. ಈಗ 6 ವೀಲ್ ಬರ್ತಾ ಇದೆ. 6 ವೀಲಲ್ಲಿ ನಮ್ಮದು ಪಾಸಿಂಗ್ ಲೋಡ್ ಇಲ್ಲಿ ಇರೋದು 12 ವೀಲ್ ಗಾಡಿಯಲ್ಲಿ. 6 ವೀಲಲ್ಲಿ 25 ಟನ್ ಕ್ಲಿಯರ್ ಇದೆ, ಟಿಂಬರ್ ಎಲ್ಲ ಕರೆಕ್ಟ್ ಅಲ್ಲ, ಓಕೆ ಅಲ್ಲ. ಆಮೇಲೆ ಆ ಗಾಡಿದು ಎಷ್ಟು ವೆಯ್ಟ್ ಇದೆ, ನಮ್ದು ಎಷ್ಟು ವೆಯ್ಟ್ ತೂಕ ಮಾಡಲಿ ಅಷ್ಟೇ ಅಲ್ಲ. ನಾವೀಗ 1 ತಿಂಗಳಿಂದ 1.5 ತಿಂಗಳಾಯಿತು ಬ್ಯಾಂಕ್ ಲೋನ್ ಹಾಕಿಲ್ಲ ನಾವು. ಶಿರಾಡಿ ಘಾಟ್ ರಸ್ತೆ ಸುಮಾರು 15 ದಿವಸದ ಹಿಂದೆಯೇ ಅಲ್ಲಿ ಹಾಸನ ಸಕಲೇಶ್ಪುರಕ್ಕೆ ಸಂಬಂಧಪಟ್ಟಂಥ ರೋಡಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂಥ ಪ್ಲೇಸ್ನಲ್ಲಿ ಹಾಳಾಗಿದೆ. ಆ ನಿಮಿತ್ತ ಈ ರಸ್ತೆಯನ್ನು 2 DC ಅವರು ಬಂದ್ ಮಾಡಿ ಆದೇಶ ಹೊರಡಿಸಿದ್ದಾರೆ. 6 ವೀಲ್ಗಿಂತ ಜಾಸ್ತಿ ಹೆಚ್ಚಿಗೆ ಇರುವಂಥ ಯಾವುದೇ ವೆಹಿಕಲ್ಗಳು ಸಹ ಹೋಗಲಿಕ್ಕೆ ಅವಕಾಶ ಮಾಡಿಲ್ಲ. ತುಂಬಿದ ಗಾಡಿಗಳು ಅಂದರೆ ತುಂಬಿದ ಗಾಡಿಗಳು ಸಹ ಹೋಗಬಾರ್ದು ಅಂತೇಳಿ ಆದೇಶ ಮಾಡಿದ್ದಾರೆ. ಇವರಿಗೆ ಇಲ್ಲಿನ ಚಾಲಕರು ಮತ್ತು ಅವರ ಮಾಲೀಕರುಗಳು ತಿಳಿದೇನೆ ತಂದು ಇಲ್ಲಿ ನಿಲ್ಲಿಸಿ ನಮಗೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75 ಕಳೆದ 1.5 ತಿಂಗಳಿನಿಂದ ಬಂದಾಗಿದೆ. ಈ ಒಂದು ಹೆದ್ದಾರಿಯಲ್ಲಿ ಯಾವುದೇ ನಿಗದಿತ ಸಮಯವನ್ನು ನೀಡದೆ ಲಾರಿಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ, ಅದೇ ರೀತಿ ಹಾಸನ ಜಿಲ್ಲಾಧಿಕಾರಿ ಅಲ್ಲಿ ಇದು ಗುಡ್ಡ ಜರಿದಂಥ ಪ್ರದೇಶ ದೋಣಿಗಳಲ್ಲಿ ಕೆಲಸ ಪೂರ್ತಿಗೊಂಡು ಈಗ ಮೊನ್ನೆ 16ನೇ ತಾರೀಕಿಗೆ ಒಂದು 20 ಗಾಡಿ ಬಿಟ್ಟರು, ಬಾಕಿ ಒಂದು 20-30 ಗಾಡಿಗಳು ಇಲ್ಲಿ ಬಾಕಿಯಾಗಿರ್ತದೆ. ಅವರು ಈ ಪಾಸಿಂಗ್ ಲೋಡ್ ತುಂಬಿಕೊಂಡು ಬಂದಿದ್ದಾರೆ. ಈ 3-4 ದಿವಸದಿಂದ ಇಲ್ಲಿ ಗಾಡಿಯವರು, ಇಲ್ಲಿ ಲಾರಿ ಚಾಲಕರು ಎಲ್ಲ ಇಲ್ಲಿ ಗಾಡಿ ಹತ್ರ ನಿಂತು ಧಾರಾಕಾರ ಮಳೆ ಸುರಿಯುವುದರಿಂದ